ಚೇತನ್ನ ಫೋಟೋವನ್ನು ಎಡಿಟ್ ಮಾಡಿ ಅದರಲ್ಲಿ ಬಜರಂಗ ದಳದ ಹೆಸರನ್ನ ಶಾಲ್ಗಳನ್ನು ಹಾಕಿ ಇವತ್ತು ಸಂಘಟನೆಯ ಹೆಸರನ್ನು ಕೆಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಬಜರಂಗ ದಳ ಎಂಬುದು ಒಂದು ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ. ಅದೊಂದು ದೇಶಭಕ್ತ ಸಂಘಟನೆ. ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಸಾಮಾಜಿಕ ಕಾರ್ಯದ ಮುಖಾಂತರ ಇವತ್ತು ದೇಶಾದ್ಯಂತ ಒಂದು ಕೆಲಸ ಮಾಡುತ್ತಿರುವಂಥ ಹಿಂದೂ ಸಂಘಟನೆ. ಆದರೆ ಈ ಪ್ರಕರಣದಲ್ಲಿ ಚೇತನ್ನ ಫೋಟೋವನ್ನು ಎಡಿಟ್ ಮಾಡಿ ಅದರಲ್ಲಿ ಬಜರಂಗ ದಳದ ಹೆಸರನ್ನ ಶಾಲ್ಗಳನ್ನು ಹಾಕಿ ಇವತ್ತು ಸಂಘಟನೆಯ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಯಾರ್ಯಾರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ನನಗೆ ಗೊತ್ತಿಲ್ಲ ಅವರು ಹೇಳಿಕೆ ಕೊಟ್ಟಿದ್ದಾರಾ ಇಲ್ವಾ ಅಂತೇಳಿ. ಘಟನೆಯಾಗಿ ಇವತ್ತು ಇಷ್ಟು ಸಮಯ ಆದ್ರೂ ತುಟಿ ಬಿಚ್ಚಿಲ್ಲ. ಯಾವಾಗ ನೋಡಿದರೂ RSS ಬಜರಂಗ ದಳ ಅಂತೇಳಿ ಪ್ರತಿ ಸಲ ಅದರದೇ ಬಗ್ಗೆ ಮಾತಾಡುವವರು ಇವತ್ತು ಯಾಕೆ ಈ ಘಟನೆಯ ಬಗ್ಗೆ ಮಾತಾಡ್ತಾ ಇಲ್ಲ? ತಮ್ಮದೇ ಪಕ್ಷದ ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದರ ಹಿಂದೆ ಬಜರಂಗ ದಳ ಇದೆ, ಬಜರಂಗ ದಳದ ಟ್ರೈನಿಂಗನ್ನು ಪಡೆದುಕೊಂಡಂಥ ಅವನು ಯುವಕ ಅಂತೇಳಿ ಇವತ್ತು ಬಿಂಬಿಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅವರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಶೈಲಜಾ ಅಮರನಾಥ್ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವನು ಬಜರಂಗ ದಳದ ಸಂಯೋಜಕ ಅಂತೇಳಿ. ಒಬ್ಬಳು ಕಾಂಗ್ರೆಸ್ನ ಪ್ರಮುಖರು ಅವಳು. ಯಾಕೆ ಅವಳ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ? ಅದಕ್ಕೋಸ್ಕರ ಯಾರ್ಯಾರು ಈ ರೀತಿ ನಮ್ಮ ಇಡೀ ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮದೇ ಪಕ್ಷದವರು ಮತ್ತು ನಿಮಗೆ ಯಾರು ಓಟ್ ಹಾಕ್ತಾ ಇದ್ದಾರೆ ಅವರೇ ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಎಂಬ ಕಾರಣಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವೊಂದು ಸಂಘಟನೆಯಾಗಿ ಅವರಿಗೆ ಕೈ ಜೋಡಿಸಿದ್ದೀವಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಘಟನೆಗಳು ಆಗಬಾರ್ದು, ಆ ಘಟನೆ ಕಾರಣದಿಂದಾಗಿ ಇಲ್ಲಿ ಅಶಾಂತಿ ನಿರ್ಮಾಣ ಆಗಬಾರ್ದು ಎಂಬುದು ನಮ್ಮದು ಕೂಡ ಆಶಯ. ಆದರೆ ಇವತ್ತಿನ ಈ ಘಟನೆಯನ್ನು ಮುಂದೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾದ ಮುಖಾಂತರ ಅದನ್ನು ತಿರುಚಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಇವತ್ತು ಪ್ರಚೋದನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಇನ್ನೊಂದು ಸಲ ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಇವತ್ತು ಕೆಲವೊಂದು ವ್ಯಕ್ತಿಗಳು ಇವತ್ತು ಕೊಡ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆಯಲ್ಲಿ SP ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರು ತೆಗೆದುಕೊಳ್ಬೇಕು. ಇಲ್ಲದಿದ್ದಲ್ಲಿ ಯಾರ್ಯಾರು ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ರಸ್ತೆಗಿಳಿಯಬೇಕಾದೀತು. ಇದೇ ಸಂದರ್ಭದಲ್ಲಿ ಇವತ್ತು ಸಂಜೆ ನಾವು ಈ ಕೃತ್ಯವನ್ನು ಖಂಡಿಸಿ, ಈ ಘಟನೆಯನ್ನು ಖಂಡಿಸಿ, ಈ ಭೀಕರ ಹತ್ಯೆಯ ವಿರುದ್ಧ ಸಂಜೆ ಇವತ್ತು ಬಂಟ್ವಾಳದಲ್ಲಿ ಕೂಡ ಇಡೀ ಸಂಘಟನೆಗಳು ಸೇರಿಕೊಂಡು ಒಂದು ದೊಡ್ಡದಾದಂಥ ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಮಾಡಲಿಕ್ಕಿದ್ದೀವಿ.